ಉಳ್ಳಾಲದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಬಂಧಿತನನ್ನ ಷಣ್ಮುಗ ಸುಂದರಂ ಎಂದು ಗುರುತಿಸಲಾಗಿದೆ. ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಈತನನ್ನ ಬಂಧಿಸಿದ್ದಾರೆ. ದರೋಡೆ ಪ್ರಕರಣದ ಪ್ರಮುಖ ಆರೋಪಿ ಮುರುಗನ್ ಡಿ ದೇವರ್ ಎಂಬಾತನ ತಂದೆಯಾಗಿರುವ ಷಣ್ಮುಗ ಸುಂದರಂ ದರೋಡೆಕೋರರು ನೀಡಿದ ಚಿನ್ನವನ್ನ ತನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಆತನನ್ನ ಬಂಧಿಸಿ ಮಂಗಳೂರಿಗೆ ತರುತ್ತಿದ್ದಾರೆ. ದರೋಡೆ ಪ್ರಕರಣದಲ್ಲಿ ಬಂಧಿತನಾಗಿರುವ ಪ್ರಮುಖ ಆರೋಪಿ ಮುರುಗನ್ ಡಿ ದೇವರ್ ಮನೆಯಲ್ಲಿ ಶೋಧ ನಡೆಸಿದ್ದು 16.250 kg ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಷಣ್ಮುಗಂ ಈಗಾಗಲೇ ಬಂಧಿತನಾಗಿರುವ ಮುರುಗನ್ ಡಿ ದೇವರ್ ತಂದೆಯಾಗಿದ್ದು, ಮನೆಯಲ್ಲಿ ಬಚ್ಚಿಟ್ಟಿದ್ದ ಚಿನ್ನವನ್ನ ಪೊಲೀಸರು ವಶಪಡಿಸಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಷಣ್ಮುಗ ಸುಂದರಂ ದರೋಡೆ ಪ್ರಕರಣದಲ್ಲಿ ನೇರವಾಗಿ ಭಾಗವಹಿಸದೆ ಆರೋಪಿಗಳಿಗೆ ಸಹಕರಿಸಿರುವುದಾಗಿ ಹೇಳಲಾಗಿದೆ. ಈ ಮೊದಲು ಮುರುಗನ್ ದೇವರ್, ಯೂಸುವ ರಾಜೇಂದ್ರನ್, ಕಣ್ಣನ್ ಮಣಿ ತಿರುವನ್ವೆಲ್ಲಿಯಲ್ಲಿ ಬಂಧಿಸಿ ಅವರಿಂದ 2 kg ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿತ್ತು. ಶುಕ್ರವಾರ ಉಳಿದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದು, ದರೋಡೆಯಾದ ಎಲ್ಲ ಚಿನ್ನ ಸಿಕ್ಕಂತಾಗಿದೆ. ಗುರುವಾರ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದ ಮುರುಗನ್ ಡಿ ದೇವರ್, ಯೂಸುವ ರಾಜೇಂದ್ರನನ್ನ ಪೊಲೀಸರು ಶುಕ್ರವಾರ ಸ್ಥಳ ಮಹಜರು ನಡೆಸಿದರು. ಕೆಸಿ ರೋಡ್ ಬ್ಯಾಂಕ್ ಶಾಖೆಯಿಂದ 1.5 ಕಿಲೋಮೀಟರ್ ದೂರದ ಅಲಂಕಾರಗುಡ್ಡೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದಿದ್ದು, ಅಲ್ಲಿ ಸ್ಥಳ ಮಹಜರು ನಡೆಸಿದರು. ಬುಧವಾರ ಇದೇ ಪ್ರದೇಶದಲ್ಲಿ ಸ್ಥಳ ಮಹಜರು ಮಾಡುವಾಗ ಕಣ್ಣನ್ಮಣಿ ಪರಾರಿಯಾಗಲು ಯತ್ನಿಸಿ ಗುಂಡೇಟಿಗೆ ಒಳಗಾಗಿದ್ದ. ದರೋಡೆಗೆ ಕೆಲವೇ ನಿಮಿಷಗಳ ಮೊದಲು ಈ ಪ್ರದೇಶದಲ್ಲಿ ಕುಳಿತು ಯೋಜನೆ ರೂಪಿಸಿದ್ದರು. ಬಳಿಕ ತಲಪಾಡಿ ಟೋಲ್ ಪ್ಲಾಜಾಗೆ ಕರೆದೊಯ್ದು ಅಲ್ಲಿಯೂ ಸ್ಥಳ ಮಹಜರು ಮಾಡಲಾಯಿತು. ಇನ್ನು ಕೋಟೆಕಾರು ಬ್ಯಾಂಕ್ನ ದರೋಡೆ ಪ್ರಕರಣದ ಪ್ರಮುಖ ಸೂತ್ರಧಾರ ಮತ್ತು ಸಂಚುಕೋರನನ್ನ ಮಂಗಳೂರು ಪೊಲೀಸರು ಶೋಧದಲ್ಲಿದ್ದಾರೆ.